ಕಾರ್ಯಕ್ರಮದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಆಪೋಸಿಟ್ MIT, ಕಾರ್ಕಳ ರೋಡ್, ಮಣಿಪಾಲ್. ನಮಸ್ಕಾರ ವೀಕ್ಷಕರೇ, ನಾನಿಂದು ತಲ್ಲೂರು ಗ್ರಾಮದ ಕೋಟೆಬಾಗಿಲು ಗ್ರಾಮದಲ್ಲಿದ್ದೇನೆ. ಇಲ್ಲಿ ಒಬ್ಬರು ವಿಶೇಷ ಪ್ರತಿಭೆ ಇದ್ದಾರೆ. ಇವರ ಹೆಸರು ರವಿಕಿರಣ್ ಅಂತ. ಇವರು ಬಾಲ್ಯದಿಂದಲೇ ಪೇಂಟಿಂಗ್ಸನ್ನು ತುಂಬ ಪ್ರೀತಿಯಿಂದ ಅದಕ್ಕೆ ಜೀವ ಕೊಟ್ಟು ಆ ಕಲೆಯನ್ನು ಮಾಡ್ತಿದ್ದಾರೆ. ಸೊ ಅದರೊಂದಿಗೆ ಅವರ ಬಡತನ, ಅದರಲ್ಲೂ ಕೂಡ ಅವರು ತನ್ನ ಪ್ರಯತ್ನದಿಂದ ಇವಾಗ ಒಂದು ವಿಶೇಷ ಪೇಂಟಿಂಗ್ಸ್ಗಳನ್ನು ಮಾಡ್ತಾರೆ. ಬನ್ನಿ, ಅಂಥ ಪ್ರತಿಭೆಯನ್ನು ನಾವು ಇವತ್ತು ಭೇಟಿ ಹೋಗೋಣ. ಬನ್ನಿ. ವೀಕ್ಷಕರೇ, ನಾನು ಬರ್ತಾ ಹೇಳಿದೆ, ಸೊ ಪ್ರತಿಭೆಗೆ ಏನು ಹೇಳ್ತಾರೆ, ಕಲೆಗೆ ಪ್ರೋತ್ಸಾಹ ಸಿಕ್ಕರೆ ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿದರೆ, ಕಲೆಯಲ್ಲಿ ತೊಡಗಿಸ್ಕೊಂಡವರು, ಹಾಗೆ ಕಲೆಯನ್ನು ದೇವರಂತ ಅನಿಸ್ಕೊಂಡವರು ತುಂಬ ಜನ ಇದ್ದಾರೆ. ಇವತ್ತು ನನ್ನ ಜೊತೆ ಇರುವಂತಹ ಪ್ರತಿಭೆ ಇವರು ರವಿಕಿರಣ್ ಅಂತ. ಇವರು ತಲ್ಲೂರಿನ ಕೋಟೆಬಾಗಿಲಿನ ನಿವಾಸಿ ಅಲ್ವಾ. ಸೊ ಇವರು ಬಾಲ್ಯದಿಂದ ಆರ್ಟ್ ಕಡೆಗೆ ಒಲವನ್ನು ತೋರಿಸಿದ್ದಾರೆ. ಅನೇಕ ಆರ್ಟ್ಗಳನ್ನು ಮಾಡಿದ್ದಾರೆ. ಸಣ್ಣ ಬಾಲ್ಯ ಅಂತ ಹೇಳಿದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದರು. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ ರವಿಕಿರಣ್ ಅವರೇ. ಸೊ ತುಂಬ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗಿ. ಹಾಗೆ ನಿಮಗೆ ಈ ಪ್ರೇರಣೆ ಅಂದರೆ ಕಲೆ ಆರ್ಟ್ಗಳನ್ನು ಮಾಡಬೇಕಂತ ಪ್ರೇರಣೆ ಹೇಗೆ ಸಿಕ್ತು ಅಂತ? ಮುಂಚೆ ಚಿಕ್ಕ ವಯಸ್ಸಲ್ಲಿ ಅಂಥ ಪ್ರೇರಣೆ ಅಂತ ಇರಲಿಲ್ಲ, ಹೀಗೆ ಮಾಡ್ತಾ ಇದ್ದೆ ಅಷ್ಟೇ. ಮತ್ತೆ ಈಗ ಸ್ವಲ್ಪ ಈಚೆ 2 ವರ್ಷದ ಈಚೆಯಿಂದ ಮೊಬೈಲಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡಿ, ಅದಾದಮೇಲೆ ಸೌರವ್ ಜೋಶಿ ಅಂತ ಒಂದು ಆರ್ಟ್ಸ್ ಉಂಟು, ಅವ್ರದ್ದು ಆರ್ಟ್ ನೋಡಿದ ಮೇಲೆ ಹಾಗೆ ಆಗಬೇಕು, ಅಷ್ಟು ಲೆವೆಲ್ ರೀಚ್ ಆಗಬೇಕು ಅಂತ. ಅಂದರೆ ಯಾರಾದರೂ ಒಬ್ಬರು ರೋಲ್ ಮಾಡೆಲ್ ಬೇಕು ಅಲ್ವಾ. ಸೊ ಪ್ರತಿಯೊಬ್ಬರಿಗೂ ಹಾಗೆ ಅಂದರೆ ಯಾರಾದರೂ ಒಂದು ರೋಲ್ ಮಾಡೆಲ್ ಇದ್ದೇ ಇರ್ತಾರೆ. ಈಗ ನೀವು ಯಾವ ಥರದ ಪೇಂಟಿಂಗ್ಸನ್ನು ಮಾಡ್ತೀರಿ, ಅಂದರೆ ಯಾವ ಥರದ ಆರ್ಟ್ಗಳನ್ನು ಬಿಡಿಸ್ತೀರಿ? ಪೆನ್ಸಿಲ್ ಆರ್ಟ್, ಪೇಂಟಿಂಗ್. ಈಗ ನನ್ನನ್ನು ನೋಡ್ಕೊಂಡು ಬಿಡಿಸ್ಬೋದಾ? ನೋಡ್ಕೊಂಡಂದ್ರೆ ಇದರಲ್ಲಿ ಫೋಟೋದಲ್ಲಿ ನೋಡಿಕೊಂಡು, ಅಂದರೆ ಲೈವ್ ಅಲ್ಲ, ಫೋಟೋದಲ್ಲಿ ನೋಡ್ಕೊಂಡು ಬಿಡಿಸ್ಬೋದು. ಯಾರ್ದೆಲ್ಲ ಫೋಟೋವನ್ನು ಬಿಡಿಸಿದ್ದೀರಿ ಇಲ್ಲಿ ತನಕ? ಅಂದರೆ ಗಣ್ಯ ವ್ಯಕ್ತಿಗಳಾಗಲಿ, ಅಲ್ಲ ರಾಜಕಾರಣಿಗಳಾಗಲಿ, ಅಲ್ಲ ಆರ್ಟಿಸ್ಟ್ಗಳಾಗಲಿ, ಆ್ಯಕ್ಟರ್ಗಳಾಗಲಿ? ಅಂದರೆ ಫಸ್ಟಿಗೆ ಸ್ಟಾರ್ಟ್ ಮಾಡಿದ್ದು ದಿಯಾ ಅವ್ರದ್ದು. ಓಕೆ. ಅದು ಕೂಡ ನೀವು ಲಾಕ್ಡೌನ್ ಟೈಮಲ್ಲಿ ಫ್ರೀ ಇದ್ದೆ ಅಂತ ಸುಮ್ಮನೆ ಟ್ರೈ ಮಾಡಿದ್ದು. ಅಲ್ಲಿವರೆಗೂ ಪೋರ್ಟ್ರೇಟ್ ಯಾವುದು ಮಾಡ್ತಿರ್ಲಿಲ್ಲ, ಹೀಗೆ ಸೀನರೀಸ್ ಮಾಡ್ತಾ ಇದ್ದೆ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಓಕೆ. ಅದಾದ್ಮೇಲೆ ಇದು ವಿಕ್ರಮ್ ಬಾತ್ರಾ ಅವ್ರದ್ದು ಮಾಡಿದ್ದು. ಓಕೆ. ಮತ್ತೆ ಗಣ್ಯ ವ್ಯಕ್ತಿಗಳದ್ದು ಅಷ್ಟು ಟ್ರೈ ಮಾಡಲಿಲ್ಲ, ಇನ್ನು ಮುಂದೆ ಟ್ರೈ ಮಾಡೋಣ ಅಲ್ವಾ. ಸೊ ಏನಂತ ಹೇಳಿದ್ರೆ, ಈಗ ನೀವು ಆರ್ಟ್ಗಳನ್ನು ಬಿಡಿಸ್ತೀರಿ, ಯಾವ ಥರದ ಪೇಂಟಿಂಗ್ಸ್ ಅಂತ ಹೇಳಿದ್ರೆ, ಈಗ ಪೆನ್ಸಿಲ್ ಅಂತ ಹೇಳಿದ್ರಿ, ನೆಕ್ಸ್ಟ್ ಆಯಿಲ್ ಪೇಂಟ್ ಆ ಥರ ಏನಾದರೂ? ಆಯಿಲ್ ಫ್ಯಾಬ್ರಿಕ್ ಅಲ್ಲಿ ಮಾಡ್ತೀರಿ? ಏನು ಮಾಡ್ತೀರಿ? ಕ್ಯಾಲಿಕಲ್ಲಿ ಕ್ಯಾನ್ವಾಸ್ ಅಲ್ಲಿ ಪೇಂಟಿಂಗ್ ಮಾಡ್ತೀರಿ. ಸೊ ನಿಮ್ಗೆ ಈಗ ಅಂತ ಹೇಳಿದ್ರೆ ಎಲ್ಲಿಯಾದ್ರೂ ಕಾಂಪಿಟಿಷನ್ಗಳಿಗೆ ಹೋದದ್ದು ಏನಾದರೂ ಇದೆ? ಎಲ್ಲೆಲ್ಲ ಕಾಂಪಿಟಿಷನ್ಗೆ ಹೋಗಿದೆ? ಕಾಲೇಜ್ ಲೆವೆಲಲ್ಲಿ ಹೋಗಿದ್ವಿ, ಮಂಗಳೂರು ವಿವೇಕಾನಂದ ಕಾಲೇಜ್, ಮತ್ತೆ ಇಲ್ಲಿ ಕೆನರಾ ಕಾಲೇಜ್, ಅಲ್ಲಿ ಎಲ್ಲ ಹೋಗಿದ್ವಿ. ಹೌದಾ? ಅಂದ್ರೆ ನಿಮ್ಗೆ ಪ್ರೈಸಸ್ ಏನಾದರೂ ಬಂದದಿದೆಯಾ? ವಿವೇಕಾನಂದ ಕಾಲೇಜಲ್ಲಿ ಹೋದಾಗ ಅಲ್ಲಿ ಸೆಕೆಂಡ್ ಬಂದಿತ್ತು. ಯಾವ ತರದ ಪೇಂಟಿಂಗ್ ಅನ್ನ ಮಾಡಿದ್ರಿ? ಅಲ್ಲಿ ವಿವೇಕಾನಂದದ್ದು ಒಂದು ಟಾಪಿಕ್ ಕೊಟ್ಟಿದ್ರು. ಓಕೆ. ಅವರು ಕೆನಡಾ ಇಲ್ಲಿ
ಶಿಕಾಗೋ ಭಾಷಣ ಮುಗಿಸಿ ರಿಟರ್ನ್ ಬರುವಾಗ ಇಂಡಿಯಾದವ್ರು ಹೇಗೆ ವೆಲ್ಕಮ್ ಮಾಡಿದ್ರು ಓಕೆ 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 ಆ ಪಿಕ್ಚರ್ ಇದೆಯಾ ಇವಾಗ ನಿಮ್ಮ ಹತ್ರ? ಅದಿಲ್ಲ. ಇಲ್ವಾ? ಇಲ್ಲ. ಸೊ ಮತ್ತೇನಂತ ಹೇಳಿದ್ರೆ ಬೇರೆ ಯಾವುದ್ರಲ್ಲಿ ನಿಮಗೆ ಆಸಕ್ತಿ ಇದೆ ಅಂದರೆ ಹೇಳಿದ್ರೆ ಇದು ನಿಮ್ಮ ಪೇಂಟಿಂಗ್ ಅನ್ನ ಬಿಟ್ಟು? ಪೇಂಟಿಂಗ್ ಬಿಟ್ಟು ಫೋಟೋ ಎಡಿಟಿಂಗ್ ಮಾಡ್ತೀರಲ್ವಾ? ಅಂದರೆ ಯಾವ ಥರ ಫೋಟೋ ಎಡಿಟಿಂಗ್ ಮಾಡ್ತೀರಿ? ಅಂದರೆ ಅಂದರೆ ಯಾವುದಾದ್ರೂ ಫೋಟೋಗ್ರಫಿಯನ್ನು ತಗೊಂಡು ಮಾಡ್ತೀರಾ ಅಲ್ಲ ನಿಮ್ಮ ಪೇಂಟಿಂಗ್ಸನ್ನು ಎಡಿಟಿಂಗ್ ಮಾಡ್ತೀರಾ ಹೇಗೆ? ಈಗ ಬೇರೆ ಫೋಟೋಸ್ಗಳನ್ನು. ರವಿಕಿರಣ್ ಅವರು ಒಳ್ಳೆಯ ಪೇಂಟಿಂಗ್ಸ್ಗಳನ್ನು ಬಿಡಿಸಿದ್ದಾರೆ, ನಾನು ನೋಡಿದ್ದೀನಿ. ಸೊ ನನಗೆ ಅಂತೂ ತುಂಬ ಖುಷಿಯಾಗಿದೆ. ಸೊ ನಾನು ನಿಮ್ಮ ಜೊತೆ ನನ್ನ ಫೋಟೋಗಳನ್ನು ಕೂಡ ಬಿಡಿಸ್ಬೇಕಂತ ನನಗೆ ಒಂದು ಆಸೆ ಆಗಿದೆ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಒಂದು ಸ್ಟೇಜ್ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ಈಗ ನೀವು ಯಾವ ಕಾಲೇಜಲ್ಲಿ ಕಲ್ತಿದ್ದೀರಿ? ಬಂಡರ್ಸ್ಕರ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್. ಹೌದಾ? ಸೊ ಅಲ್ಲಿ ಈ ಕಲೆಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ? ಅಂದರೆ ಅಲ್ಲಿ ಎಲ್ಲ ಕಾಲೇಜಲ್ಲೆಲ್ಲ ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸ್ ಇರ್ತದೆ. ಸೊ ನಿಮಗೆ ಹೇಗೆ ಅಲ್ಲಿ ಇದು ಮಾಡ್ತಾರೆ? ನಂತರ ಕೊಡ್ತಾ ಇದ್ರು. ಅಂದರೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ಇಯರ್ಗೆ ಜಾಯಿನ್ ಆದಾಗ ಅಷ್ಟು ಅವ್ರಿಗೆ ಅಂದರೆ ಚಿತ್ರ ಬಿಡಿಸ್ತಾನೆ ಇವನು ಹಾಗೆ ಅಂತ ಅಷ್ಟು ಇದಿರಲಿಲ್ಲ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ 1 ಇಯರ್ ಆದಮೇಲೆ ನೋಟಿಸ್ ಬೋರ್ಡಿಗೆ ಅಲ್ಲಿ ಇಲ್ಲಿ ಎಲ್ಲ ಸರ್ ಹತ್ರ ಎಲ್ಲ ಹೇಳಿ ಹಾಕಿಸಿ ಕೆಲವು ಸರಿಗೆಲ್ಲ ಗೊತ್ತಾಯ್ತು ಆಗ್ಬೋದು ಚಿತ್ರ ಸಾಧಾರಣ ಉಂಟು ಹಾಗೆ. ಅಂದ್ರೆ ನೀವು ಚಿತ್ರ ಬಿಡಿಸ್ತೀರ ಅಂತ ಅವರಿಗೆ ಗೊತ್ತಾಯ್ತು. ಸೊ ಇವಾಗ ಕಾಲೇಜಲ್ಲಿ ನೀವು ಫುಲ್ ಫೇಮಸ್ ಅಂತೆ? ಸ್ವಲ್ಪ ನಂಗೆ ಗೊತ್ತಾಯ್ತು, ನಾನು ಕೇಳ್ಪಟ್ಟೆ. ಸೊ ಕಿರಣ್ ಅವರು ತುಂಬ ಫೇಮಸ್ ಆಗಿದ್ದಾರೆ. ಸೊ ಫೇಮಸ್ ಕುಂದಾಪುರದಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ಕೂಡ ಅವರ ಹೆಸರು ಬರಬೇಕು. ಅದಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಲ್ವಾ? ಇವಾಗ ಮುಂದೊಂದು ದಿವಸ ನಿಮ್ಮ ಮನಸ್ಸಲ್ಲಿರ್ಬೋದು, ನಾನು ಇಂಥದ್ದೇ ಪೇಂಟಿಂಗ್ಸನ್ನು ಮಾಡಬೇಕು, ಇವರ ಪೇಂಟಿಂಗ್ಸನ್ನೇ ಬಿಡಿಸ್ಬೇಕು ಅಲ್ಲ, ಒಂದು ಮನಸ್ಸಲ್ಲಿ ಇರ್ತದೆ ಅಲ್ವಾ? ಯಾರ್ದನ್ನ ಬಿಡಿಸ್ಬೇಕಂತ ಒಂದು ದೊಡ್ಡ ಕನಸಿಟ್ಕೊಂಡಿದ್ದೀವಿ? ನಮ್ದು ಅಪ್ಪ ಅಮ್ಮ. ಹೇಳ್ತಾರೆ ದೇವರು ಗುಡಿಯಲ್ಲಿ ಇರ್ತಾರೆ ನೋಡಿ. ಕಲಾಕಾರರ ಮನಸ್ಸಲ್ಲಿ ಅಪ್ಪ ಅಮ್ಮನಿಗಿಂತ ಅಲ್ಲ, ಎಲ್ಲರ ಮನಸ್ಸಲ್ಲಿ ಇರ್ತದೆ. ಇವರು ಹೇಳಿದರು ನನ್ನ ಅಪ್ಪ ಅಮ್ಮನ ಫೋಟೋ ಬಿಡಿಸ್ಬೇಕಂತ ನೋಡಿ, ಅದು ದೊಡ್ಡ ಒಂದು ಪ್ರೇರಣೆ. ಅದನ್ನು ಕಿರಣ್ ಅವರು ಇಟ್ಕೊಂಡಿದ್ದಾರೆ. ಸೊ ಆದಷ್ಟು ಬೇಗ ಅವರ ಚಿತ್ರವನ್ನು ಬಿಡಿಸಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಇವಾಗ ನಿಮಗೆ ಸಪೋರ್ಟ್ ಮಾಡಿದವರು ಅಂತ ಹೇಳಿದ್ರೆ, ಕಲೆಗೆ ಸಪೋರ್ಟ್ ಮಾಡಿದವರು ಯಾರೆಲ್ಲಿದ್ದಾರೆ? ಫಸ್ಟಿಗೆ ಫ್ಯಾಮಿಲಿ ಯಾರು? ತಂದೆ ಕಡೆ ಫ್ಯಾಮಿಲಿ ಆಗಿರ್ಬೋದು, ತಾಯಿ ಕಡೆ ಫ್ಯಾಮಿಲಿ, ಎರಡು ಕಡೆಯಿಂದ ತುಂಬಾ ಸಪೋರ್ಟ್ ಸಿಕ್ಕಿದೆ. ಆ ಸಪೋರ್ಟ್ ಇಂದ ನಿಮ್ಗೆ ಒಂದು ಏನ್ ಹೇಳ್ತಾರೆ, ಒಂದು ದೊಡ್ಡ ಆನೆ ಬಲ ಸಿಕ್ಕಿದಾಗೆ ಆಗಿದೆ ಅಲ್ವಾ? ಸೊ ಎಲ್ರಿಗೆ ಸಿಗ್ಬೇಕಲ್ವಾ? ಓಕೆ ರವಿಕಿರಣ್ ಅವರು, ನನಗೆ ಒಂದು ಒಳ್ಳೆ ಪೇಂಟಿಂಗ್ ಸಿಕ್ಕಿದೆ ನಿಮ್ದು ಅಂತ ಹೇಳಿದ್ರೆ, ವಾಟರ್ ಕಲರ್ ಅಲ್ಲಿ ಮಾಡಿದಂಥದ್ದು. ಸೊ ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಅದನ್ನ. ಅಂತ ಹೇಳಿದ್ರೆ ಭಾವನೆಗಳನ್ನ ತುಂಬಿದ್ದೀರಿ ಅದರಲ್ಲಿ. ಸೊ ಅಂತ ಒಂದು ಪೇಂಟಿಂಗ್ಸ್ ಇದೆ, ನನಗೆ ಸಿಕ್ತು ನೋಡಿ ವೀಕ್ಷಕರೇ. ಇದನ್ನ ನೋಡ್ತಾ ನಿಮಗೆ ಫೀಲ್ ಆಗ್ಬೋದು, ಯಾಕಂತ ಹೇಳಿದ್ರೆ ಇದರಲ್ಲಿ ಆ ಒಂದು ಬೆಕ್ಕಿನ ಮರಿ, ಅದರ ಎಲ್ಲ ಫೀಲಿಂಗ್ಸ್ಗಳನ್ನ ಇದರಲ್ಲಿ ತಂದಿದ್ದೀವಿ. ಎಷ್ಟು ದಿವಸ ಬೇಕಾಯ್ತು ಇದನ್ನು ಬಿಡಿಸಲಿಕ್ಕೆ? 4 days ಅಲ್ಲಿ. ಸೊ 4 days ಅಲ್ಲಿ ಈ ಎಲ್ಲ ಭಾವನೆಗಳನ್ನು ತುಂಬಿದ್ದೀರಿ. ಇದು ಚಿತ್ರ ಅಲ್ಲ, ನನಗೆ ನಿಜ ಬೆಕ್ಕಿನ ಮರಿ ಕಂಡ ಹಾಗೆ ಆಗ್ತದೆ ಅಲ್ವಾ? ಸೊ ಗ್ರೇಟ್, ತುಂಬ ಖುಷಿ ಆಯಿತು. ಹಾಗೆ ನೀವು ಭಾವನೆಗಳನ್ನು ತುಂಬ್ತೀರಲ್ವಾ? ನೀವು ಎಲ್ಲರ ಭಾವನೆಗಳನ್ನು ನೋಡ್ತೀರಾ ಹೇಗೆ? ಅಂದರೆ ನೀವು ಹೇಗೆ ಅಂದರೆ ನಿಮ್ಮ ಮನಸ್ಸು ಹೇಗೆ ಅಂದರೆ ತುಂಬ ಸಾಫ್ಟ್ ಆ ಥರ ನಿಮ್ಮನ್ನು ಮಾತಾಡ್ತಾ ನನಗೆ ಗೊತ್ತಾಗ್ತದೆ ಅಲ್ವಾ? ಸ್ವಲ್ಪ ಅದರಲ್ಲೂ ನಾಚಿಕೆ ಅಲ್ವಾ? ಸೊ ಲಾಕ್ಡೌನಲ್ಲಿ ಮಾಸ್ಕ್ ಹಾಕದಿದ್ದರೆ ಕೋವಿಡ್ ಬರ್ತದೆ. ಸೊ ಆ ಸಮಯದಲ್ಲಿ ಇವರು ತನ್ನ ಕಲ್ಪನೆಯಲ್ಲಿ ಒಂದು ಅದ್ಭುತ ಪೇಂಟಿಂಗನ್ನು ಮಾಡಿದ್ದಾರೆ. ಬನ್ನಿ ಅದು ಯಾವ ಥರ ಇದೆ ಅಂತ ನೋಡ್ಬೋದು. ನೋಡಿದ್ರಾ? ಸೊ ಕಾಣ್ಬೋದಲ್ಲ ನೋಡಿ. ಈ ಪೇಂಟಿಂಗ್ಸನ್ನು ನೀವು ಹೇಗೆ ಕಲ್ಪನೆ ಮಾಡಿದ್ರಾ ಹೇಗೆ?
ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ಹೀಗೆ ನೋಡ್ತಾ ಇದ್ದೆ, ಒಬ್ಬರು ಫೋಟೋಗ್ರಾಫರ್ ಇದ್ದು, ಎಲ್ಲಿಂದ ಅಂತ ಗೊತ್ತಿಲ್ಲ, ಬೇರೆ ಕಂಟ್ರಿಯಿಂದ. ಅವ್ರದ್ದು ಪ್ರೊಫೈಲಲ್ಲಿ ನೋಡಬೇಕಾದ್ರೆ ಹೀಗೆ ಸಿಕ್ತು. ಅಂದರೆ ನಾನು ಜಾಸ್ತಿ ಡೀಟೇಲ್ಡ್ ವರ್ಕನ್ನು ಸರ್ಚ್ ಮಾಡೋದು ಜಾಸ್ತಿ ಬಿಡಿಸ್ಬೇಕಂತ. ಸೆಲೆಬ್ರಿಟೀಸ್ ಇದೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ. ಡೀಟೇಲ್ಸ್ ವರ್ಕ್ ಹೀಗೆ ಬೆಕ್ಕಿನ ಮರಿ ಆಯ್ತು ಹೀಗೆ. ಅಲ್ಲ, ಇದರಲ್ಲಿ ನೀವು ಈ ಒಂದು ಪೇಂಟಿಂಗ್ಸ್ ಅಲ್ಲಿ ಅಂದ್ರೆ ತುಂಬಾ ಏಜೆಡ್ ಒಬ್ರು ಪೀಪಲ್ ಅಲ್ವಾ, ಸೊ ಅವರ ಭಾವನೆ ನೋಡಿ, ಅದ ಮಾಸ್ಕ್ ಹಾಕೊಂಡು ಅವರ ಒಂದು ಕಣ್ಣಿನ ಕಾಣ್ಬೋದು ನೋಡಿ. ಸೊ ಈ ಫೀಲ್ ನಿಮ್ಗೆ ಕಲ್ಪನೆ ಬಂದದ್ದ ಅಲ್ಲ, ಇದನ್ನು ನೀವು ನಿಮ್ಮ ಇದರಲ್ಲಿ ಬಿಡಿಸಿದೆ ಹೇಗೆ? ಅಲ್ಲ, ಅದಂದ್ರೆ ಫೋಟೋಗ್ರಾಫ್ ರೆಫರೆನ್ಸ್ ಇಟ್ಕೊಂಡು ಬಿಟ್ಟು. ಓಕೆ 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 ಓಕೆ. ಸೊ ಅಂದ್ರೆ ಅದು ಬಿಡಿಸ್ತಾ ನನ್ಗೊಂದು ಐಡಿಯಾ ಬಂದಿದ್ದೇನೆಂದ್ರೆ, ಮಾಸ್ಕ್ ಹಾಕಿದ್ರೆ ಇಷ್ಟು ಏಜ್ ಆಗೋ ತನಕ ಜೀವಂತ ಇರ್ಬೋದು. ನಾನು ಅದನ್ನೇ ಹೇಳಿದೆ ನೋಡಿ. ಸೊ ಆ ಕಣ್ಣಲ್ಲಿ ನೀವು ಕಾಣ್ಬೋದು ನಾನು ಬದುಕಬೇಕು ಅಂತ ನೋಡಿ. ಸೂಪರ್. ಕಾರ್ಯಕ್ರಮದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಆಪೋಸಿಟ್ MIT, ಕಾರ್ಕಳ ರೋಡ್, ಮಣಿಪಾಲ್. ಕಲೆ ಅಂತ ಹೇಳಿದ್ರೆ ಏನೋ ಅಷ್ಟು ಸುಲಭ ಇಲ್ಲ. ಅಂದರೆ ಅದಕ್ಕೆ ಏಕಾಗ್ರತೆ ಬೇಕು, ಕಾಮ್ನೆಸ್ ಬೇಕು, ಯಾರ್ದು ಉಪದ್ರ ಇರಬಾರ್ದು. ಆವಾಗಲೇ ಏನಾದರೂ ಸ್ವಲ್ಪ ಕೂಡ ಡಿಸ್ಟರ್ಬ್ ಆದರೆ ಆ ಪೇಂಟಿಂಗ್ಸ್ ಎಲ್ಲೆಲ್ಲೋ ಹೋಗ್ತದೆ. ಈಗ ನೀವು ಬೆಳಗಿನ ಸಂಜೆ ತನಕ ಒಂದು ಚಿತ್ರದ ಹಿಂದೆ ಇರ್ತೀರಿ. ಸೊ ಸಂಜೆ ಆಗುವಾಗ ಏನಾದರೂ ತಿನ್ನಬೇಕು ಆ ಥರ ಇದ್ದಾಗ ನಿಮ್ಮಪ್ಪ ಏನಾದರೂ ಬರುವಾಗ ಏನಾದರೂ ತಗೊಂಡು ಬರ್ತಾರೆ ನಿಮಗೆ? ಅಂದರೆ ಇಲ್ಲ, ಅಂದರೆ ನಮ್ಮ ತಂದೆ ಇಲ್ಲ. ಓ, 2014 ತೀರ್ಕೊಂಡು. ಅಂದರೆ ಆವಾಗ ನಿಮಗೆ ಎಷ್ಟು ಪ್ರಾಯ? ನನಗೆ ಆವಾಗ 8 ಇರ್ಬೋದಲ್ಲ, 14 ಇಯರ್ಸ್. ಈಗ ನಿಮಗೆ ಎಲ್ಲ ಸಪೋರ್ಟ್ ಮಾಡೋದು ಯಾರು? ನಮ್ಮ ತಾಯಿಯವರು. ಅವ್ರೇನು ಮಾಡ್ಕೊಂಡಿದ್ದಾರೆ? ಅವರು ಕೂಲಿ ಮಾಡ್ತಿದ್ದಾರೆ. ಇಲ್ಲ, ಹತ್ರದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಅಲ್ಲಿಗೆ ಹೋಗ್ತಾರೆ. ನನ್ನ ಹೆಸರು ಸೀತಾ. ನನ್ನ ಮಗ ರವಿಕಿರಣ. ಅವ ಸಣ್ಣವನಿದ್ದಾಗಲೇ ಚಿತ್ರ ಬಿಡ್ಸೋಕ್ಕೆ ತುಂಬ ಇದು ಮಾಡ್ತಿದ್ದ. ಅದನ್ನೇ ಮಾಡಿ ಮಾಡಂತ ನಾವು ಅವನಿಗೆ ಪ್ರೋತ್ಸಾಹ ಕೊಟ್ವಿ. ಮನೆಯಲ್ಲಿ ಬಡತನ, ಕ್ಲಾಸಿಗೆಲ್ಲ ಕಳಿಸ್ಲಿಕ್ಕೆ ನಮ್ಮ ಹತ್ರ ಅಷ್ಟೊಂದು ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ. ಮುಂದೆ ಅವ ದೊಡ್ಡ ಆರ್ಟಿಸ್ಟ್ ಆಗಿ ಬೆಳಿಬೇಕಂತ ತುಂಬ ಆಸೆ ಇತ್ತು. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ ಇದ್ದುಕೊಂಡು ಸಾಧಿಸುವವರು ಕಡಿಮೆ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಕಾಲೇಜ್ ಹೋಗ್ತಾ ಇಂಥ ಪೇಂಟಿಂಗ್ಸ್ನ ಹಿಂದೆ ತನ್ನ ಏನು ಹೇಳ್ತಾರೆ ಛಲವನ್ನು ತೋರಿಸ್ತಾ ಇಂಥ ಒಂದು ಪ್ರತಿಭೆಗೆ ನಾವು ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ಸೊ ನಿಮ್ಮ ಭವಿಷ್ಯ, ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ. ಹಾಗೆ ನಿಮಗೆ ಇನ್ನಷ್ಟು ಎಲ್ಲ ವಿಷನ್ಸ್ ಕೊಡುವವರಿದ್ದಾರೆ, ಅಂದರೆ ಸಪೋರ್ಟ್ ಮಾಡುವವರಿದ್ದಾರೆ, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರೂ. ಎಲ್ರಿಗೂ ಥ್ಯಾಂಕ್ಸ್ ಅಂತ, ಎಲ್ರಿಗೂ ಒಂದೇ ಮಾತಲ್ಲಿ ಥ್ಯಾಂಕ್ಸ್ ಅಂತ ಹೇಳಿಬಿಟ್ರಿ. ಸೊ ಒಳ್ಳೆಯದಾಗಲಿ. ಇನ್ನಷ್ಟು ನೀವು ಪೇಂಟಿಂಗ್ಸ್ಗಳನ್ನು ಬಿಡಿಸಿ ನಮ್ಮ ದೇಶದ ಕೋಣೆಗಳಲ್ಲಿ ನಿಮ್ಮ ಪೇಂಟಿಂಗ್ಸನ್ನು ಗುರುತಿಸುವವರು ಇರಲಿ. ಹಾಗೆ ನಿಮ್ಮ ಭವಿಷ್ಯ ಉಜ್ವಲವಾಗಿ ಬೆಳೆಯಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ವಿಶ್ ಮಾಡ್ತೀನಿ. ಕಾರ್ಯಕ್ರಮ ಬಂದದಕ್ಕೆ ಹೇಗಾಯಿತು ನಿಮಗೆ? ತುಂಬ ಖುಷಿ ಆಯಿತು. ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮಂತೆಯೇ ಒಂದು ಪ್ರತಿಭೆಗಳಿದ್ದಾರೆ, ಈ ಕಾರ್ಯಕ್ರಮವನ್ನು ನೋಡ್ತಿದ್ದಾರೆ, ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಏನಂತ ಹೇಳಿದ್ರೆ, ಯಾವತ್ತು
ಗಿವ್ ಅಪ್ ಮಾಡಬಾರ್ದು ಅಷ್ಟೇ. ಹ್ಮ್ ಒಂದಲ್ಲ ಒಂದಿನ ರೆಕಗ್ನಿಷನ್ ಸಿಗ್ತದೆ ಎಲ್ರಿಗೂ. ಇವತ್ತು ನನಗೆ ಸಿಕ್ಕ ಹಾಗೆ ಹ್ಮ್ ಅಂದರೆ ಟ್ರೈ ಮಾಡ್ತಾ ಇರಬೇಕು ಏನನ್ನೋದು. ಹ್ಮ್. 1-2-3 ಸಲ ಮಾಡಿ ಹ್ಮ್. ಅದು ಆಗುದಿಲ್ಲ ಅಂತ ಹಾಗೆ ಅಂತ ಹ್ಮ್. ಅಲ್ಲಿಗೆ ಬಿಡಬಾರ್ದು ಅಷ್ಟೇ. ಹೌದು ನೋಡಿ, ಪ್ರಯತ್ನ ಪಟ್ಟರೆ ಏನನ್ನು ಬೇಕಾದರೂ ಸಾಧಿಸ್ಬೋದು ಅಂತ ಕಿರಣ್ ಅವರು ಹೇಳ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನಿಮ್ಮ ಫ್ಯೂಚರ್ ಲೈಫಲ್ಲಿ ನೀವೇನೆಲ್ಲ ಎನಿಸ್ಕೊಂಡಿದ್ದೀರಿ ಅದೆಲ್ಲ ನಿಮಗೆ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ನಾನು ಉದಯ್ ಕುಮಾರ್ ತಲ್ಲೂರ್ ಅಂತ, ಕರ್ನಾಟಕದಲ್ಲಿ ಸಂಘ ಸಮಿತಿ ರಾಜ್ಯ ಸಂಚಾಲಕರು ಹಾಗೂ ಗ್ರಾಮ ಪಂಚಾಯತ್ನ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರು ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ವಾರ್ಡಿನ ತಲ್ಲೂರು ಗ್ರಾಮ ಪಂಚಾಯತ್ ಮಟ್ಟದ ತಲ್ಲೂರು ವಾರ್ಡ್ 1ರಲ್ಲಿ ನಮ್ಮ ಪುಟ್ಟಹಳ್ಳಿಯಲ್ಲಿ ಒಂದು ಗ್ರಾಮೀಣ ಪ್ರತಿಭೆ ಬೆಳೆದು ಬಂದಿದೆ. ಅವನ ಹೆಸರೇ ರವಿಕಿರಣ್ ಅಂತ. ರವಿಕಿರಣ್ ಇಲ್ಲಿ ಓಡಾಡ್ಕೊಂಡು ಶಾಲೆಯಲ್ಲಿ ಎಲ್ಲ ಚಿತ್ರ ಎಲ್ಲ ಬಿಡಿಸ್ತಾ ಇದ್ದ. ನಮಗೂ ಅಷ್ಟೊಂದು ಗೊತ್ತಿರಲಿಲ್ಲ ಇತ್ತು. ಆದರೆ ಅವರು ತುಂಬ ಬಡತನದಿಂದ ಬದುಕ್ತಾ ಇದ್ದಾರೆ. ಅವ್ರ ಕುಟುಂಬ, ಅವರು ತಾಯಿ ಅವ್ರಿಗೆ ಸರ್ವಸ್ವ ಆಗಿ, ತಾಯಿ ಅವರ ಕಾರ್ಮಿಕರಾಗಿ ಕೆಲಸ ಮಾಡಿಕೊಂಡು ಬೆಳೆದು ಬಂದ ಈ ಹಾದಿಯಲ್ಲಿ, ಸಾಧನೆ ಹಾದಿಯಲ್ಲಿ ಹೋಗಬೇಕು ಅಂತ ನಮ್ಮ ಎಲ್ಲರ ಅಪೇಕ್ಷೆ ಆಗಿದೆ. ಮತ್ತು ನಮ್ಮ ಗ್ರಾಮ ಪಂಚಾಯತ್ನಲ್ಲಿಯೂ ಇವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಪ್ರತಿ ವರ್ಷ ನಾವು 5,000 ಪಂಚಾಯತಿಯಿಂದ ನಾವು ಪ್ರೋತ್ಸಾಹ ಧನವನ್ನು ಸ್ಕೂಲಿಗೆ ಹೋಗಲಿಕ್ಕೆ ಕೊಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಇವರಿಗೆ ಸ್ವಲ್ಪ ಸಪೋರ್ಟಿವ್ ಆಗಿ ನಿಂತಾಗ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು. ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಮತ್ತು ಈ ರಾಜ್ಯಕ್ಕೆ ಇವನನ್ನು ಪರಿಚಯಿಸಬೇಕು. ಮತ್ತು ನಮ್ಮ ಸ್ಪಂದನ ವಾಹಿನಿಯ ಮೂಲಕ ಈ ಗ್ರಾಮೀಣ ಪ್ರತಿಭೆಯನ್ನು ಹೊರತರುವುದು ನಮಗೆ ಭಾರಿ ಸಂತೋಷವಾಗಿದೆ. ನಮ್ಮ ಇಡೀ ಗ್ರಾಮ ಪಂಚಾಯತ್ನ ನಾವು ಎಲ್ಲ ಜನತೆ ಪರವಾಗಿ ನಿಮಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು, ತುಂಬ ಕಷ್ಟದಲ್ಲಿರ್ತಕ್ಕಂಥ ಕಲಾವಿದರನ್ನ ಮೇಲೆತ್ತಾ ಇರ್ತಕ್ಕಂಥ ಸ್ಪಂದನ ಟಿವಿಯವರಿಗೆ ನಾವು ನಮ್ಮೆಲ್ಲರ ಇಡೀ ಜಿಲ್ಲೆಯಲ್ಲಿ ನಾವು ಪ್ರೋತ್ಸಾಹ ಕೊಡಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಇದಾಗಲಿ. ಅದೇ ರೀತಿ ಈ ಗ್ರಾಮೀಣ ಪ್ರತಿಭೆ ಸಾಧನೆ ಹಾದಿಯಲ್ಲಿ ಇರ್ತಕ್ಕಂಥ ರವಿಕಿರಣ್ ಅವರು ರಾಜ್ಯ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ರಾಜ್ಯ ಮಟ್ಟದಿಂದ ನಮ್ಮ ದೇಶ ಮಟ್ಟದಲ್ಲಿಗೂ ಪ್ರತಿಭೆ ಬೆಳೀಲಿ. ಒಳ್ಳೆಯ ಫೋಟೋ ಇದನ್ನು ಚಿತ್ರಕಲೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಾನು ಒಂದಿನ ಕಾರ್ಯಕ್ರಮಕ್ಕೆ ಬಂದು ಹೇಳಲಿಕ್ಕೆ ಇವ್ರ ಮನೆಗೆ ಬಂದಿದ್ದೆ. ಇವ್ರ ಮನೆಗೆ ಬಂದಾಗ ಅವರು ಚಿತ್ರಕಲೆಯನ್ನು ಮಾಡ್ತಾ ಇರೋದನ್ನು ನಾನು ಕಣ್ಣಾರೆ ನೋಡಿದಾಗ, ನೀನು ಇಷ್ಟು ಒಳ್ಳೆ ಚಿತ್ರ ಮಾಡ್ತಾ ಇದೆಯಾ, ನಂದೊಂದು ಚಿತ್ರ ಬಿಡಿಸ್ಕೊಡು ಅಂತ ಹೇಳಿದಾಗ, ನಂದೊಂದು ಚಿತ್ರನ ನನ್ನ ಏನು ಫೋಟೋ ಕೊಟ್ಟೆ, ಫೋಟೋನ ನನ್ನನ್ನು ಇದ್ದದೇ ರೀತಿಯಲ್ಲಿ ಬಿಡಿಸ್ಕೊಟ್ಟ. ನಾನು ಬಿಟ್ಟು ಇಡೀ ರಾಜ್ಯದಲ್ಲಿ ಅದು ನಮ್ಮ ಜನವರಿ 26, 2021ರಲ್ಲಿ ನಾವು ಜನವರಿ 26ರಂದು ನಾವು ಏನು ಗಣರಾಜ್ಯೋತ್ಸವ ಅಂಗವಾಗಿ ಸಂವಿಧಾನ ಅರ್ಪಣೆ ಕಾರ್ಯಕ್ರಮ ಮಾಡಿದ್ದೀವಿ. ಅದರಲ್ಲಿ ನಾವು ಇವರ ಫೋಟೋವನ್ನು ಅದನ್ನು ಅಲ್ಲಿ ನಾವು ಬಿಡುಗಡೆಗೊಳಿಸಿದ್ದೀವಿ. ಮತ್ತು ಇವರಿಗೆ ನಮ್ಮ ಭಾರತ ರತ್ನ ಅಂಬೇಡ್ಕರ್ ಅವರ ಪ್ರಶಸ್ತಿಯನ್ನು ನಾವು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಇವರಿಗೆ ನೀಡಿ ಗೌರವಿಸಿದ್ದೇವೆ. ಅದೇ ರೀತಿಯಲ್ಲಿ ಇಂಥ ಪ್ರತಿಭೆಗಳನ್ನು ಹಳ್ಳಿ ಭಾಗದಲ್ಲಿ ತಾವು ಓಡ್ತಾ ಇದ್ದೀರಿ. ಅವ್ರಿಗೆ ಎಲ್ಲರೂ ಹಳ್ಳಿ ಭಾಗ ಮತ್ತು ಎಲ್ಲರೂ ಸಹಕಾರ ಕೊಡಬೇಕು ಅಂತ ನನ್ನ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಪ್ರತಿಭೆಗಳಿಗೆ ಬೆಳೆಯಲಿಕ್ಕೆ ಹಲವು ದಾರಿಗಳಿವೆ. ಆದರೆ ಗ್ರಾಮದಲ್ಲಿರುವಂಥ, ಹಳ್ಳಿಗಳಿರುವಂಥ ಪ್ರತಿಭೆಗಳಿಗೆ ತುಂಬ ಕಡಿಮೆ, ಅಂದರೆ ಟಿ ವಿ ಮುಖಾಂತರ ಬರುವಂಥದ್ದು, ಆಮೇಲೆ ಅವರಿಗೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಗುರುತಿಸಲಿಕ್ಕೆ ಅವಕಾಶ. ಯಾಕಂತ ಹೇಳಿದರೆ ಅವರಿಗೆ ನೆಟ್ವರ್ಕಿನ ಸಮಸ್ಯೆಯಲ್ಲಿ ಇರ್ತದೆ, ಹೊರಗಡೆ ಹಳ್ಳಿಯಲ್ಲಿ ಯಾವುದು ಇರುವುದಿಲ್ಲ. ಆದರೆ ಇವರು ತನ್ನ ಕಲೆಗಳನ್ನು ಇನ್ಸ್ಟಾಗ್ರಾಮ್ ಮೂಲಕ ಅಲ್ವಾ, ಇನ್ಸ್ಟಾಗ್ರಾಮ್ ಮೂಲಕ ಎಲ್ಲ ಹಾಕ್ತಿದ್ದಾರೆ. ನೀವು ಅದನ್ನು ಗುರುತಿಸ್ಬೋದು. ಏನು ಹೆಸರಿದೆ ಅದರದ್ದು? ಇನ್ಸ್ಟಾಗ್ರಾಮ್ ಅಲ್ಲಿ ರವಿಕಿರಣ್ ಆರ್ಟ್ಸ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಯೂಟ್ಯೂಬ್ ಅಲ್ಲಿ ಕೂಡ ಇದೆ. ಅವರನ್ನ ಗುರುತಿಸಿ ಅವರನ್ನ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ.
ನೋಡಿದ್ರಲ್ಲ ವೀಕ್ಷಕರೇ, ಕಲೆಗಾರ ಶ್ರೀಮಂತನೇ ಆಗಿರಲಿ ಬಡವನೇ ಆಗಿರಲಿ, ಆದರೆ ಕಲೆ ಮಾತ್ರ ಶ್ರೀಮಂತವಾಗಿಯೇ ಇರ್ತದೆ. ಅಂತಹ ಅದ್ಭುತ ಕಲಾವಿದನನ್ನು ನಾನಿವತ್ತು ನಿಮಗೆ ಪರಿಚಯಿಸಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಪ್ರತಿಭೆಯನ್ನು ನಿಮ್ಮ ಮುಂದೆ ನಾನು ತರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಆಶ್ಲೇಷ್ ಹೋಟೆಲ್, ಅಪೋಸಿಟ್ MIT, ಕಾರ್ಕಳ ರೋಡ್, ಮಣಿಪಾಲ್.